ಕಳೆದ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ ಲಯನ್ಸ್ ಕ್ಲಬ್ ಮಂಗಳೂರು ಡಿಸ್ಟಿಕ್ 317ಡಿ ರೀಜನ್ 4 ಝೋನ್ 1ರ 2021-22ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಲಯನ್ಸ್ ಸೇವಾ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 2021-22ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿ ಸತೀಶ್ ರೈ ಎಂಜೆಎಫ್ ರವರಿಗೆ ಫಾಸ್ಟ್ ಡಿಸ್ಟಿಕ್ ಗವರ್ನರ್ ಲಯನ್ ಎಂ ಅರುಣ್ ಶೆಟ್ಟಿ ಎಂಜೆಎಫ್ ಅಧ್ಯಕ್ಷ ಅಧಿಕಾರವನ್ನು ಹಸ್ತಾಂತರಿಸಿದ್ರು. ಉಳಿದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಬಳಿಕ ನೂತನ ಅಧ್ಯಕ್ಷರಾದ ಬಿ ಸತೀಶ್ ರೈ ಎಂಜೆಎಫ್ ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ, ಲಯನ್ಸ್ ಸಂಸ್ಥೆಯಲ್ಲಿ ನಾನು ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದ್ದೇನೆ. ಇಂದು ಅಧ್ಯಕ್ಷನಾಗಿರುವುದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣ. ನಮ್ಮ ಸಂಸ್ಥೆಯ ಘನತೆ ಗೌರವಕ್ಕೆ ಧಕ್ಕೆ ಬರದಂತೆ ಕಾರ್ಯ ನಿರ್ವಹಿಸುತ್ತೇನೆ ಎಂದು ಹೇಳಿದರು. ನಮ್ಮ ಈ ಕ್ಲಬ್ ಒಂದು ಪ್ರತಿಷ್ಠಿತ ಕ್ಲಬ್. ಇದರ ಒಂದು ಅಧ್ಯಕ್ಷನಾಗಿ ನನ್ನನ್ನು ನೀವೆಲ್ಲ ಸದಸ್ಯರು ಸೇರಿ ಈ ವರ್ಷಕ್ಕೆ ಆಯ್ಕೆ ಮಾಡಿದ್ದೀರಿ. ನಿಮಗೆ ನಾನು ಈ ಮೂಲಕ ಭರವಸೆ ಕೊಡುತ್ತೇನೆ. ನನ್ನ 100% ಕಾರ್ಯದಕ್ಷತೆಯನ್ನು ತೋರಿಸಿ ಈ ಪ್ರತಿಷ್ಠಿತ ಕ್ಲಬ್ಬಿನ ಉನ್ನತಿಗಾಗಿ ಖಂಡಿತ ನಾನು ಶ್ರಮಿಸುತ್ತೇನೆ ಎಂದು ನಿಮಗೆ ಪ್ರಥಮವಾಗಿ ನಾನು ಆಶ್ವಾಸನೆ ಕೊಡುತ್ತಿದ್ದೇನೆ. ಹಾಗೆ ನನ್ನ ಅಧ್ಯಕ್ಷ ಸ್ಥಾನವನ್ನು ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಬಳಿಕ ಫಾಸ್ಟ್ ಡಿಸ್ಟಿಕ್ ಗವರ್ನರ್ ಲಯನ್ ಎಂ ಅರುಣ್ ಶೆಟ್ಟಿ ಎಂಜೆಎಫ್ ರವರು ಮಾತನಾಡಿ, ಲಯನ್ ಸಂಸ್ಥೆಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನವಿದೆ. ಅದನ್ನು ಉಳಿಸಿಕೊಂಡು ಬರುವುದು ನಮ್ಮೆಲ್ಲರ ಕರ್ತವ್ಯ. ನೂತನ ಅಧ್ಯಕ್ಷರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎನ್ನುವ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ. ಮುಂದೆ ಎಷ್ಟು ವರ್ಷಗಳು ಕಳೆದರೂ ನೆನಪಿಸಿಕೊಳ್ಳುವಂತಹ ಕಾರ್ಯ ಮಾಡಬೇಕು ಎಂದು ಹೇಳಿದರು. Thank you, Satish Rai. I think it is the greatest honor you can give me. Incidentally, it was a coincidence that when Satish Rai was selected as the third VP of this club 3 years ago, I was the nomination committee chairman, and this year his promotion from the first VP to the incoming president, again I was the nomination committee chairman. Maybe that has made Satish Rai give an opportunity to me. Thank you very much, Satish Anna. ಇದೇ ವೇಳೆ ನೂತನ ಅಧ್ಯಕ್ಷರಾದ ಬಿ ಸತೀಶ್ ರೈ ಎಂಜೆಎಫ್ ರವರ ಜೊತೆಗೆ ಸೆಕ್ರೆಟರಿಯಾಗಿ ಸುಪ್ರೀತಾ ಜಿ ಶೆಟ್ಟಿ, ಟ್ರೆಜರರ್ ಆಗಿ ಡೆನಿಸ್ ರೋಡ್ರಿಗಸ್ ಎಂಜೆಎಫ್ ಅಧಿಕಾರವನ್ನ ಸ್ವೀಕರಿಸಿದ್ರು. ಈ ಸಂದರ್ಭ 2020-21ನೇ ಸಾಲಿನ ಅಧ್ಯಕ್ಷರಾಗಿದ್ದ ಕರ್ಣೇರ್ ಕೃಷ್ಣಾನಂದ ಪೈ ಎಂಜೆಎಫ್, ಸೆಕ್ರೆಟರಿಯಾಗಿ ಪ್ರಶಾಂತ್ ಭಟ್ ಕಡಬ ಪಿಎಂಜೆಎಫ್, ಟ್ರೆಜರರ್ ಸುಧಾಕರ್ ಶೆಟ್ಟಿ ಎಂ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.